ತಂದೆಯೊಬ್ಬ ತನ್ನ ತಮ್ಮನ 2 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಎಸಗಿದ್ದು ತೀವ್ರ ರಕ್ತಸ್ರಾವವಾಗಿ ಮಗು ಮೃತಪಟ್ಟ ಅಮಾನುಷ ಘಟನೆ ಬೆಂಗಳೂರು ಸಮೀಪದಲ್ಲೇ ಸಂಭವಿಸಿದೆ. ಆರೋಪಿ ಹೆಸರು ದೀಪು. ಅತ್ತಿಬೆಲೆ ಸಮೀಪದ ನೆರಳೂರಿನಲ್ಲಿ ವಾಸವಿದ್ದ ದೀಪು ಬೇರೆ ಊರಿನಲ್ಲಿ ವಾಸವಿದ್ದ ತನ್ನ ಕಿರಿಯ ಸೋದರನ ಮನೆಗೆ ಹೋಗಿದ್ದ. ತಮ್ಮನ ಮಗಳನ್ನು 10 ದಿನಗಳ ಹಿಂದೆ ಮತ್ತೊಂದು ಊರಿಗೆ ಕರೆತಂದಿದ್ದ ದೀಪು ಮಾರ್ಚ್ 20ರಂದು ಮಗುವನ್ನು ಮರಳಿ ತನ್ನ ಸಹೋದರನಿದ್ದ ಊರಿಗೆ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದ. ತನ್ನೊಂದಿಗೆ ಸ್ನೇಹಿತನೊಬ್ಬನನ್ನು ಕರೆತಂದಿದ್ದ. ಮಾರ್ಗ ಮಧ್ಯೆ ಸ್ನೇಹಿತನನ್ನು ಕೆಳಗಿಳಿಸಿ ಮದ್ಯ ತರುವಂತೆ ಹೇಳಿದ್ದ. ಸ್ನೇಹಿತ ಅತ್ತ ಹೋಗುತ್ತಲೇ ಕಾರಿನಲ್ಲಿ ಮಗುವಿನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅತ್ಯಾಚಾರ ಎಸಗಿದ ಬಳಿಕ ಮಗು ಸ್ತಬ್ಧವಾಗಿರುವುದನ್ನು ಕಂಡು ಆತಂಕಗೊಂಡ ದೀಪು ಅತ್ತಿಬೆಲೆಯ ಖಾಸಗಿ ಆಸ್ಪತ್ರೆಗೆ ಹೋಗಿ ಮಗುವಿನ ತಲೆಗೆ ಗಾಯ ಆಗಿದೆ ಎಂದು ಸುಳ್ಳು ಹೇಳಿ ಚಿಕಿತ್ಸೆ ಕೊಡಿಸಲು ಯತ್ನಿಸಿದ್ದ. ಆದರೆ ಮಗು ಮೃತಪಟ್ಟಿತ್ತು. ಅತ್ತಿಬೆಲೆ ಪೊಲೀಸ್ ಠಾಣೆಗೆ ತಾನೇ ಹೋಗಿ ಹಠಾತ್ತನೆ ಕಾರಿನ ಬ್ರೇಕ್ ಹಾಕಿದ್ದರಿಂದ ಬಿದ್ದು ತಲೆಗೆ ಗಾಯವಾಗಿ ಮಗು ಮೃತಪಟ್ಟಿದ್ದಾಗಿ ದೂರು ದಾಖಲಿಸಿದ್ದ. ಆದರೆ ಆತನ ನಡವಳಿಕೆಯ ಬಗ್ಗೆ ಪೊಲೀಸರು ಅನುಮಾನಗೊಂಡಿದ್ದರು. ಆದ್ದರಿಂದ ಮಗುವಿನ ಮರಣೋತ್ತರ ಪರೀಕ್ಷೆಗೆ ಶಿಫಾರಸು ಮಾಡಿದ್ದರು. ಮಗುವಿನ ಮರಣೋತ್ತರ ಪರೀಕ್ಷೆಯಲ್ಲಿ ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಸ್ಪಷ್ಟವಾಗಿದೆ. ಇದೀಗ ಆರೋಪಿ ದೀಪು ಎಂಬಾತನನ್ನು ಪೋಕ್ಸೋ ಕಾಯ್ದೆಯಡಿ ಪೊಲೀಸರು ಬಂಧಿಸಿದ್ದಾರೆ.